ನೋಡಿ ಫ್ರೆಂಡ್ಸ್, ನೋಡಿ ಈ ಕ್ಯಾಂಡಿ ಕ್ರಷ್ ಅನ್ನೋದು ಒಂದು ಮಕ್ಕಳದು ಆಟ. ಹಂಗೆ ನೀವು ಅಂದ್ಕೋಬೇಕಷ್ಟೇ. ನೀವೆಲ್ಲ ಯಾಕೋ ಆಡಲ್ಲ ಅನಿಸುತ್ತೆ. ಜಾಸ್ತಿ ಜನ ಆಡ್ತಾರೆ. ಒಬ್ಬೊಬ್ಬರು 10,000, ಒಬ್ಬೊಬ್ಬರು 11,000. ಆದರೆ ನಾನು ಇನ್ನೂ 1,500 ಅಷ್ಟೇ ಆಗಿರೋದು. ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಅನ್ಲೈಕ್ ಮಾಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ನೋಡಿ ಫ್ರೆಂಡ್ಸ್, ನಾನು ಇನ್ನೂ 1259ನೇ ಲೆವೆಲಲ್ಲಿದ್ದೀನಿ. ಇನ್ನೂ 1,000 ಗಂಟೆ ಹೋಗಬೇಕು. ನೋಡಿ, ಅಯ್ಯೋ ಡ್ಯಾಮೇಜ್ ಆಗೋಯಿತು. ಓ ಸೂಪರ್. ಫ್ರೆಂಡ್ಸ್, ಇದೊಂದು ಕೆಳಗಡೆಗೆ ಬರಬೇಕಿತ್ತು. ಹೆಂಗೋ ಎಸ್ ಫ್ರೆಂಡ್ಸ್, ಇದು ಕರೆಕ್ಟ್ ಆಯಿತು. ವಾವ್, ಸೂಪರ್ ಫ್ರೆಂಡ್ಸ್. ಈಗ ಸಿಕ್ತು ನಿಮಗೆ ಒಳ್ಳೆ ಚಾನ್ಸ್ ಸಿಕ್ತಿತ್ತು ನೋಡಿ. ನಾವಿನ್ನು ಮರ್ತೋಯ್ತು. ಹೋದ ಸತಿ ಒಂದು ಚಾನಲಲ್ಲಿ ನಾನು ಬಿಟ್ಟಿದ್ದೆ. ಅದು ನನ್ನ ಫೋನ್ ಹ್ಯಾಂಗ್ ಆಗಿಬಿಟ್ಟು ಫ್ಲ್ಯಾಶ್ ಮಾಡಿಸಿದ್ದೀನಿ. ಅದಕ್ಕೆ ಟೆನ್ಷನ್ ಆಗಬೇಡಿ, ಮತ್ತೆ ಬಿಡ್ತೀನಿ ಕ್ಯಾಂಡಿ ಕ್ರಷ. ವಾವ್, ಸೂಪರ್. ಇನ್ನೊಂಚೂರು ಡ್ಯಾಮೇಜ್ ಆಗಬೇಕು ಅಷ್ಟೇ. ಓ ಮೈ ಗಾಡ್. ನೋಡಿ ತೊಂದರೆ ಬತ್ತು ಈಗ. ಅಯ್ಯೋ, ಸೂಪರಾಗಿ ಸಿಕ್ತು ನೋಡಿ ಫ್ರೆಂಡ್ಸ್. ವಾವ್, ಕಪ್ಪೆ ಆಗೋಯ್ತು ನೋಡಿ ಫ್ರೆಂಡ್ಸ್. ಅಯ್ಯೋ, ನೋಡಿ ಫ್ರೆಂಡ್ಸ್, ಹಿಂಗೆ ಆಡಬೇಕಿತ್ತು. ಎಲ್ಲನೂ ಬ್ಲಾಸ್ಟ್ ಮಾಡಬೇಕಿತ್ತು. ಅದಕ್ಕೆ ನಾನು ಸ್ವಲ್ಪ ಟೈಮ್ ತಗೊಂಡೆ. ಬೇಜಾರು ಮಾಡ್ಕೋಬೇಡಿ. ಓ ಸಾರಿ. ಒಂದು ನಿಮಿಷ. ಕರೆಕ್ಟ್. ನೋಡಿ ಫ್ರೆಂಡ್ಸ್, ಈಗ ಸೂಪರ್ ಆಗಿತ್ತು. ಅಯ್ಯೋ, ಇನ್ನು 7 ಸತಿ ಇರೋದು. ಓ ಮೈ ಗಾಡ್, ಇನ್ನು 5 ಸತಿ ಏನಪ್ಪ ಇರೋದು. ಇನ್ನು ಹೆಂಗಪ್ಪ ಡ್ಯಾಮೇಜ್ ಮಾಡೋದು. ವಾವ್, ಸೂಪರಾಗಿ ಸಿಕ್ತು ನನಗೆ. ಓ ಆದರೆ ಏನು ಡ್ಯಾಮೇಜ್. ವಾವ್, ಸೂಪರ್. ಓ ಮೈ ಗಾಡ್, ಸುಮ್ಮನೆ ವೇಸ್ಟ್ ಆಯ್ತಲ್ಲ. ಓ ಸಾರಿ. ಇನ್ನೊಂದು ಸತಿ ಬರ್ತೀನಿ. ಅಷ್ಟೋ ಗಂಟ ಕಾಯಿರಿ.